ವಿಶೇಷ ಆಚರಣೆಗಳಿಗೆ ಸಂಪ್ರದಾಯಗಳಿಗೆ ಹೆಸರಾದಂತಹ ತುಳುನಾಡಿನಲ್ಲಿ ಕಂಚಿಲ್ದ ಪರಕೆ ಎನ್ನುವ ಸೇವೆಯು ತುಂಬಾ ವಿಶಿಷ್ಟ. ಪುಟ್ಟ ಮಕ್ಕಳನ್ನ ವಿಶೇಷವಾಗಿ ಸಿಂಗರಿಸಿ ಹೆತ್ತವರು ತಮಗಾಗಿ ಹೇಳಿದ ಕಂಚಿಲ್ದ ಪರಕೆ ತೀರಿಸುವುದು ಈ ಸೇವೆಯ ವಿಶೇಷತೆ. ವರ್ಷ 100 ಸಂದರೂ ತುಳುನಾಡಿನಲ್ಲಿನ ಕಂಚಿಲ್ದ ಹರಕೆ ಎಂದಿಗೂ ವಿಶೇಷ ವಿಭಿನ್ನ. ಹೇಗಂತೀರಾ? ಬನ್ನಿ ವರದಿ ನೋಡಿ. ಹೌದು, ತುಳುನಾಡು ವಿಶೇಷ ವಿಭಿನ್ನತೆಗೆ ಹೆಸರಾದ ಊರು. ದೇವ ದೈವಾರಾಧನೆಗೆ ಪ್ರಸಿದ್ಧಿಯಾಗಿರುವ ಇಲ್ಲಿನ ಪ್ರತಿ ಕ್ಷೇತ್ರವು ತನ್ನದೇ ಆಗಿರುವ ವೈಶಿಷ್ಟ್ಯತೆಯನ್ನ ಹೊಂದಿರುವ ದೇವರ ನಾಡು. ಹಿರಿಯರು ಅನಾದಿ ಕಾಲದಿಂದಲೂ ಶಾಸ್ತ್ರ ಸಂಪ್ರದಾಯಗಳನ್ನ ಪಾಲನೆ ಮಾಡಿಕೊಂಡು ಬಂದಿದ್ದಾರೆ. ದೈವಗಳ ಗರಡಿ ನೇಮ ನಡೆಯುವ ಸಂದರ್ಭದಲ್ಲಿ ಕಂಚಿಲ್ದ ಹರಕೆ ಅನ್ನೋದು ಇಲ್ಲಿನ ವಿಶೇಷ ಸೇವೆ. ಮಕ್ಕಳನ್ನ ಕಾಡುವ ದೋಷಗಳ ನಿವಾರಣೆಗೆ ಹೆತ್ತವರು ಈ ಹರಕೆಯನ್ನ ಹೊತ್ತುಕೊಳ್ಳುತ್ತಾರೆ. ಮಧುಮಗ ಮಧುಮಗಳಂತೆ ಸಿಂಗಾರ ಮಾಡುವ ಮೂಲಕ ದೈವಗಳಿಗೆ ಕಂಚಿಲ್ದ ಹರಕೆಯನ್ನ ಸಲ್ಲಿಸುತ್ತಾರೆ. ಉಡುಪಿ ಕಲ್ಮಾಡಿಯ ಬ್ರಹ್ಮ ಬೈದರ್ಕಳ ದೈವಸ್ಥಾನದಲ್ಲಿ ಕಂಚಿಲ್ದ ಹರಕೆಯ ಸೇವೆಯು ವಿಶೇಷವಾಗಿದೆ. ಸಂತಾನ ಭಾಗ್ಯವಿಲ್ಲದಿದ್ದಾಗ, ಮಕ್ಕಳಿಗೆ ಅನಾರೋಗ್ಯ ಕಾಡಿದಾಗ ಅಥವಾ ಮಕ್ಕಳ ಒಳಿತಿಗಾಗಿ ಹೆತ್ತವರು ಈ ವಿಶೇಷ ಹರಕೆಯನ್ನ ಹೊತ್ತುಕೊಳ್ಳುತ್ತಾರೆ. ಈ ಹರಕೆಯನ್ನ ಕೋಟಿ ಚೆನ್ನಯ್ಯ ಗರಡಿಯ ವಾರ್ಷಿಕ ನೇಮೋತ್ಸವದಂದು ಈಡೇರಿಸಲಾಗುತ್ತದೆ. ಮಕ್ಕಳು ದೊಡ್ಡವರಾಗುವ ಮೊದಲು ಅಂದ್ರೆ 12 ವರ್ಷ ತುಂಬುವ ಮುನ್ನ ಈ ಹರಕೆಯನ್ನ ಸಂದಾಯ ಮಾಡಬೇಕು ಎನ್ನುವ ನಿಯಮವಿದೆ. ನಾನು ಸುರೇಖಾ, ವೈಕುಂಠ ಬಾಳಿಗ ಕಾನೂನು ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ನನ್ನ ವೃತ್ತಿಯನ್ನು ನಡೆಸುತ್ತಿದ್ದೇನೆ. ನಾನು 9 ವರ್ಷದ ಹಿಂದೆ ನನಗೆ ಹೆಣ್ಣು ಮಗುವಾದರೆ, ಗರ್ಭವತಿಯ ಆದ ಸಂದರ್ಭದಲ್ಲಿ ಹೆಣ್ಣು ಮಗುವಾದರೆ ನಾನು ಮಗುವಿಗೆ ಕಂಚೀಲು ಹಾಕಿ, ಅಂದರೆ ಮಗುವನ್ನು ಮದುಮಗಳಾಗಿ ಗರಡಿಗೆ ಕರೆದುಕೊಂಡು ಬರುತ್ತೇನೆ ಅಂತ ದೇವರಲ್ಲಿ ಹರಸಿದ್ದೆ. ಆ ಹರಕೆ ಇವತ್ತು ಸಂದಾಯವಾಗಿದೆ. ಈಗ ಅವಳಿಗೆ 9 ವರ್ಷ. ನನಗೆ ಎಷ್ಟು ಖುಷಿಯಾಗಿದೆ ಅಂತ ಹೇಳಿದರೆ, ಇವತ್ತಿಗೆ ನಾನು ಆ ಒಂದು ಏನು ಹರಕೆಯನ್ನು ಸಂದಾಯ ಮಾಡುತ್ತಾ ಇದ್ದೇನೆ. ಅದಕ್ಕೆ ನಾನು ಎಂದಿಗೂ ದೇವರಿಗೆ ಚಿರಋಣಿ. ಹಾಗೆಯೇ ದೇವರು ಸಹ ನಮ್ಮನ್ನು ಹಾಗೆ ಹರಸುತ್ತಾರೆ ಅಂತ ಹೇಳಿ ನನಗೆ. ಹುಡುಗನಾದ್ರೆ ಮಧುಮಗನ ರೀತಿಯಲ್ಲಿ, ಹುಡುಗಿಯಾದ್ರೆ ಮಧುಮಗಳ ಹಾಗೆ ಸಿಂಗಾರ ಮಾಡಿ ಹೆತ್ತವರು ದೇವಸ್ಥಾನಕ್ಕೆ ಕರೆದುಕೊಂಡು ಬಂದು ಇಲ್ಲಿ ನಿಯಮಗಳಂತೆ ಹರಕೆ ಸಂದಾಯ ಮಾಡುತ್ತಾರೆ. ಬಂದವರು ಈ ಮಕ್ಕಳಿಗೆ ಬಾಳೆಗೊನೆಯನ್ನ ಉಡುಗೊರೆಯಾಗಿ ನೀಡುತ್ತಾರೆ. ಈ ಕೊಡಿ ತಿಂಗೊಲ್ದ ನೇಮದ ಪೊರ್ತುಡು ಗರಡಿಗೆ ಕಂಚಿಲ್ದ ಸೇವೆಯನ್ನು ಸಂದಾಯ್ತ ಮಲ್ಪುವರು. ಕಂಚಿಲ್ದ ಸೇವೆಯನ್ನು ಸಂದಾಯ್ತ ಮಲ್ಪನಂಚಿನ ಪೊರ್ತುಡು ಬಾಲ್ಯದ ಅಪ್ಪೆ ಅಮ್ಮೆ, ತಮ್ಮಲೆ ಮಾಮಿ, ಅಜ್ಜೆ ಅಜ್ಜಿ ಇಡೀ ಸಂಸಾರ ದೀಪ ಪತೊಂದು ಐನು ಸೇರು ಬಾರು, ಐನು ತಾರಾಯಿ, ರಡ್ಡು ಸೂಡಿ ಬಚ್ಚಿರೆ, 15 ಬಜ್ಜೈ ಇಂಚಿತ್ತಿನ ಮಾತ ಒಂಜಿ ಪಾಲೆ ಪಿಂಗರ ಈ ವಸ್ತುಲೇನು ಪಸಂದು ಗರಡಿ ಪ್ರವೇಶ ಮಲ್ತದು. ಅಲ್ಲೂ ಬೋಡಾಪಿನ ಸುಮಾರು ಕಟ್ಟುಕಟ್ಲೆಯನ್ನು ಕರೀತದು. 2 ದಿನ ಗರಡಿಡೆ ವಾಸ್ತವ್ಯ ಇತ್ತದು. ಪಾಸಪಲರೋಡು ಅಂಚನೆ ಒಂದೆಡ್ದು ದುಂಬು 11 ದಿನ ಶುದ್ಧಾಚಾರೋಡು ಪಾಸಪಲರೋಡು ಇತ್ತದು. ಈ ಗರಡಿ ಪ್ರವೇಶ ಮಲ್ತದು. ಮುಲ್ಪ ಸೇವೆಯನ್ನು ಕರೀತದು. ಇನ್ನಿತ ದಿನ ಬೈದರ್ಲೆನ ದರ್ಶನ ಆಗಿ ಬೊಕ್ಕ ಗರಡಿ ಹಿಡ್ದು ಪಿರಪೋದು ಎಲ್ಲೆ ಮಯಂದಲ್ನ ಕೋಲಾವನಗ ಈ ಜೋಕ್ಲು ಪಿರಪ ಈ ಗರಡಿಗೆ ಪ್ರವೇಶ ಮಲ್ತದು. ಮುಲ್ಪ ತೀರ್ಥದ ಪ್ರೋಕ್ಷಣೆ ಅದು ಅಡೆಗೆ ಈ ಪರಕೆ ಪರಿಸಮಾಪ್ತಿ ಆಪ. ಏನೇ ಆಗಲಿ, ಕಲೆ ಸಂಸ್ಕೃತಿಯ ಆಚಾರ ವಿಚಾರದಲ್ಲಿ ಸದಾ ಒಂದು ಹೆಜ್ಜೆ ಮುಂದಿರುವ ತುಳುವರು ಶಾಸ್ತ್ರ ಸಂಪ್ರದಾಯಗಳನ್ನ ಇಂದಿಗೂ ಆಚರಿಸಿಕೊಂಡು ಬರ್ತಾ ಇರೋದು ಎಲ್ಲರೂ ಹೆಮ್ಮೆ ಪಡುವಂತಹ ವಿಚಾರವೇ ಸರಿ. ಕೊರೋನಾದಂತಹ ಈ ಸಂಕಷ್ಟದ ಸಮಯದಲ್ಲಿ ಎಲ್ಲರಿಗೂ ಆ ದೈವ ದೇವರುಗಳು ಒಳಿತನ್ನುಂಟು ಮಾಡಲಿ ಅನ್ನೋದೇ ನಮ್ಮ ಆಶಯ. ಪ್ರಮೋದ್ ಸುವರ್ಣ, ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7.